ಮಂಗಳೂರಿನ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಬಯೋಮೆಡಿಕಲ್ ಸೈಂಟಿಸ್ಟ್ನ 42ನೇ ಸಮ್ಮೇಳನ ಜೀವ ವೈದ್ಯಕೀಯ ವಿಜ್ಞಾನದಲ್ಲಿ ಇತ್ತೀಚೆಗಿನ ಪ್ರವೃತ್ತಿಗಳು ಮತ್ತು ಸುಧಾರಣೆಗಳು ಒಂದು ಸಂಯೋಜಿತ ವಿಧಾನವನ್ನು ನವೆಂಬರ್ 25ರಿಂದ 27ರವರೆಗೆ ಹೈಬ್ರಿಡ್ ವಿಧಾನದಲ್ಲಿ ಆಯೋಜಿಸಿದ್ದೇವೆ ಎಂದು ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಡಾಕ್ಟರ್ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಸಮ್ಮೇಳನದ ಉದ್ದೇಶವು ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಶಿಕ್ಷಣ ತಜ್ಞರಿಗೆ ಮತ್ತು ಉದ್ಯಮ ವೃತ್ತಿಪರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಮತ್ತು ಜೀವನ ವೈದ್ಯಕೀಯ ಹಾಗೂ ಆರೋಗ್ಯ ವಿಜ್ಞಾನ ಕ್ಷೇತ್ರದ ಬಗೆಗಿನ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಚರ್ಚಿಸಲು ಸಮಾನವಾದ ವೇದಿಕೆಯನ್ನು ಕಲ್ಪಿಸಿಕೊಡುವುದಾಗಿದೆ. ಈ ಸಮಾರಂಭದಲ್ಲಿ ನವೆಂಬರ್ 25ರಂದು ಆರೋಗ್ಯ ವಿಜ್ಞಾನ ಸಂಶೋಧನೆಯಲ್ಲಿ ಮೂಲಭೂತ ಮತ್ತು ಅತ್ಯಾಧುನಿಕ ತಂತ್ರಗಳು ಎಂಬ ವಿಷಯದ ಕುರಿತಾಗಿ ದಿವಂಗತ ಡಾಕ್ಟರ್ ಶಾರದಾ ಸುಬ್ರಹ್ಮಣ್ಯ ಸ್ಮಾರಕ ಸಮ್ಮೇಳನ ಪೂರ್ವ ಕಾರ್ಯಾಗಾರವೂ ಸೇರಿರುತ್ತದೆ. ಸಮ್ಮೇಳನವು ಭಾರತ ಮತ್ತು ವಿದೇಶಗಳಲ್ಲಿನ ಹಲವಾರು ಪ್ರಮುಖ ಸಂಶೋಧನಾ ಸಂಸ್ಥೆಗಳ ಖ್ಯಾತ ವಿಜ್ಞಾನಿಗಳಿಂದ ಸಮಗ್ರ ಮಾತುಕತೆಗಳು, ಮುಖ್ಯ ಭಾಷಣಗಳು, ಪ್ರಮುಖ ಉಪನ್ಯಾಸಗಳನ್ನು ಹೊಂದಿರುತ್ತದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಶಿಕ್ಷಣ ತಜ್ಞರು, ಸಂಶೋಧನಾ ವಿಜ್ಞಾನಿಗಳು, ವೈದ್ಯರು, ಉದ್ಯಮ ವೃತ್ತಿಪರರು ಮತ್ತು ವಿಜ್ಞಾನದ ವಿವಿಧ ಕ್ಷೇತ್ರಗಳ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಸಂಖ್ಯೆಯ ನೋಂದಾವಣಿಯೊಂದಿಗೆ ಪ್ರತಿಕ್ರಿಯೆಯು ಅಗಾಧವಾಗಿದೆ ಎಂದು ಹೇಳಿದರು. ತಿಂಗಳ 25 ತಾರೀಕಿನಿಂದ 27 ತಾರೀಕಿನವರೆಗೆ ನಡೆಯಲಿಕ್ಕಿದೆ. ನಿಟ್ಟೆ ವಿಶ್ವವಿದ್ಯಾಲಯ ಈಗ 14ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಾವು ಆರೋಗ್ಯ ಕ್ಷೇತ್ರದಲ್ಲಿ, ಅದರಲ್ಲಿ ಶಿಕ್ಷಣ ಮತ್ತು ರೋಗಿಗಳ ಚಿಕಿತ್ಸಾ ವಿವಿಧ ರೀತಿಯ ಚಿಕಿತ್ಸೆಯನ್ನು ಕೊಡುವುದರಲ್ಲಿ ಉನ್ನತ ಶ್ರೇಣಿಯನ್ನು ಹೊಂದಿದ್ದೇವೆ. ಈಗಾಗಲೇ ನಾವು ಭಾರತೀಯ ಹ್ಯೂಮನ್ ರಿಸೋರ್ಸ್ ಡೆವಲಪ್ ಅಂದರೆ ಮಾನವ ಸಂಪನ್ಮೂಲ ವಿಭಾಗ ಅಂದರೆ ಮಿನಿಸ್ಟ್ರಿಯಿಂದ ನಾವು ಈಗಾಗಲೇ ಎ ಗ್ರೇಡ್ ಪಡ್ಕೊಂಡಿದ್ದೇವೆ. ನ್ಯಾಕ್ನಲ್ಲಿ A+ ಅನ್ನು ತಗೊಂಡಿದ್ದೇವೆ ಮತ್ತು 1000ಕ್ಕೂ ಮಿಕ್ಕಿ ವಿಶ್ವವಿದ್ಯಾಲಯಗಳಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯ ಈಗ 77ನೇ ಸ್ಥಾನದಲ್ಲಿದೆ. ಕಳೆದ 4 ವರ್ಷಗಳಿಂದ ನಾವು 80ರ ಒಳಗೆ ನಮ್ಮ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ಈಗಾಗಲೇ 9 ವಿವಿಧ ಕಾಲೇಜುಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಕೊಡುವಂಥ ವಿದ್ಯಾಭ್ಯಾಸದಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಈಗಾಗಲೇ 75ಕ್ಕೆ ಮಿಕ್ಕಿ ಕೋರ್ಸ್ಗಳನ್ನು ನೋಡ್ತಾ ಇದ್ದೇವೆ. ಹಾಗೆ ನಮ್ಮದು ಮುಖ್ಯವಾದ ಕ್ಷೇತ್ರ ಅಂತಲೇ ಈಗ ಆರೋಗ್ಯ ಕ್ಷೇತ್ರದಲ್ಲಿ ನಾವು ತುಂಬ ಕೆಲಸ ಮಾಡ್ತಾ ಇದ್ದೇವೆ. ಕೆಲವೇ ತಿಂಗಳಲ್ಲಿ ನಾವು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಒಂದು ಸಹಯೋಗವನ್ನು ಪಡೆಯಲಿಕ್ಕಿದೆ. ಯಾಕಂದರೆ ನಿಟ್ಟೆ ನಮ್ಮ ಕ್ಯಾಂಪಸ್ ಕೂಡ ಈಗ ನಮ್ಮ ಆಫ್ ಕ್ಯಾಂಪಸ್ ಆಗಿ ಗುರುತಿಸಲ್ಪಡ್ತು. 42ನೇ ಭಾರತೀಯ ಜೈವಿಕ ವಿಜ್ಞಾನಿಗಳ ಸಂಘದ ಈ ನಮ್ಮ ಈ ಸಮ್ಮೇಳನ ಬಹಳಷ್ಟು ವಿಶಿಷ್ಟವಾಗಿ ನಡೀಲಿಕ್ಕಿದೆ. ಅದರಲ್ಲಿ 250ಕ್ಕೂ ಮಿಕ್ಕಿ ಪ್ರಬಂಧಗಳನ್ನು ಮೌಖಿಕವಾಗಿ ಅಥವಾ ವರ್ಚುವಲ್ ಅಂದರೆ ಮಟ್ಟದ ಮೂಲಕ ಅವರು ಪ್ರಸ್ತುತಪಡಲಿಕ್ಕಿದ್ದಾರೆ. ಇದರಿಂದಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಸಂಶೋಧನೆ ಆಗಲಿಕ್ಕೆ ತುಂಬಾ ಸಹಕಾರಿ ಆಗ್ತದೆ ಎನ್ನುವ ರೀತಿಯಲ್ಲಿ ನಾವು ಈಗ ಈ ಕಾನ್ಫರೆನ್ಸ್ ಅನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಆಯೋಜಕರಾದ ಪ್ರೊಫೆಸರ್ ಡಾಕ್ಟರ್ ಸುಚೇತಾ ಕುಮಾರ್ ಎನ್, ಆರ್ಗನೈಸಿಂಗ್ ಚೇರ್ಮನ್ ಪ್ರೊಫೆಸರ್ ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ, ಆರ್ಗನೈಸಿಂಗ್ ಸೆಕ್ರೆಟರಿ ಪ್ರೊಫೆಸರ್ ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.